ರಾಜ್ಯಾದ್ಯಂತ ಗೃಹಜ್ಯೋತಿ ಯೋಜನೆ ಜಾರಿಗೊಂಡಿದ್ದು ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿಯಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಇನ್ನು ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಯೋಜನೆಗೆ ಚಾಲನೆ ನೀಡಿದ್ದು ಒಟ್ಟು 1,40,00,000 ಜನರು ಗೃಹಜ್ಯೋತಿ ಯೋಜನೆಯನ್ನ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದು ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 18 ಅಥವಾ 20ರಂದು ಜಾರಿಗೊಳ್ಳಲಿದೆ ಎಂದರು. ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಗೃಹಜ್ಯೋತಿ ಯೋಜನೆ. ಸೊ ಅದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾವು ಇಲ್ಲಿ ಇವತ್ತು ಉಡುಪಿನಲ್ಲಿ ಚಾಲನೆ ಗೃಹಲಕ್ಷ್ಮಿ ಬಗ್ಗೆ ಇವತ್ತಿಗೆ 1 ಕೋಟಿ ಕುಟುಂಬಗಳು 1,28,00,000 ಕುಟುಂಬಗಳು ನೋಂದಣಿ ಮಾಡಿಕೊಳ್ಬೇಕು. ಅದರಲ್ಲಿ ಈಗಾಗಲೇ ಇವತ್ತಿಗೆ 1 ಕೋಟಿ ಕುಟುಂಬಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದಾರೆ. ಸೊ ಆಗಸ್ಟ್ 18 ಅಥವಾ 20ನೇ ತಾರೀಕು ನಾವು ಸೋನಿಯಾ ಗಾಂಧೀಜಿಯವರ ಮತ್ತು ಖರ್ಗೆ ಸಾಹೇಬರ ನೇತೃತ್ವ ಕೇಳಿದ್ದೀವಿ. ಸೊ ಆಗಸ್ಟ್ 18 ಅಥವಾ 20ನೇ ತಾರೀಕಿಗೆ ಅದಕ್ಕೂ ಕೂಡ ಅಂದರೆ DBT ಮುಖಾಂತರ ಕುಟುಂಬಗಳ ಯಜಮಾನಿಗಳಿಗೆ ಅವತ್ತಿನಿಂದ ದುಡ್ಡನ್ನು ಹಾಕುವಂಥ ಪ್ರಕ್ರಿಯೆ ಚಾಲಿಸಿದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಅವರು ನಡೆದಿಲ್ಲ, ಬರೀ ಭ್ರಷ್ಟಾಚಾರ ಆಗ್ತಾ ಇದೆ.